ಈ ಕಂಬಳದ ಉದ್ದೇಶ ಏನು ಅಂತ ಕೇಳಿದರೆ ಕೋಣಗಳನ್ನು ಸರಿ ಮಾಡುವುದಕ್ಕೆ, ಕೋಣಗಳನ್ನು ಬದಲಿಸಿ ಹೊಸ ಜತೆಯನ್ನು ಹಾಕುವುದಕ್ಕೆ, ತಿರುಗಿಸಿ ಕಟ್ಟಿ ಓಡಿಸುವುದಕ್ಕೆ. ಇದು ಟ್ರಯಲ್ಗೆ ಹಿಂದೆ ನಮ್ಮಲ್ಲಿ ಈ ವ್ಯವಸ್ಥೆಯೇ ಇರಲಿಲ್ಲ. ಮಿಯಾರ್ನ ಒಂದು ಈ ಟ್ರ್ಯಾಕ್ ಉಡುಪಿ ಉತ್ಸವದ ಅಂಗವಾಗಿ ಪ್ರಾರಂಭ ಮಾಡಿದ್ದು. ಬಜಗೋಳಿಯಲ್ಲಿ 33 ವರ್ಷಗಳ ನಂತರ ಅದು ನಿಂತು ಹೋದ ಕಾರಣದಿಂದಾಗಿ ಈ ಭಾಗದಲ್ಲಿ ಆ ಅವಶ್ಯಕತೆ ಇದ್ದದರಿಂದ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಸೇರಿದ ಜಾಗವನ್ನು ತಾಲೂಕು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ತಾಲೂಕು ಪಂಚಾಯತಿನ ವತಿಯಿಂದ ಇದು ನಡೀತಾ ಇದು ಜಾಗ ಸೇರಿದ್ದು. ಇಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ಇದೆ. ಕೋಣಗಳನ್ನು ಕಟ್ಟಲಿಕ್ಕೆ ಬೇಕಾದಂಥ ನೆರಳಿನ ವ್ಯವಸ್ಥೆ, ಆಮೇಲೆ ಆ ಕಡೆ ಶೆಡ್ನ ವ್ಯವಸ್ಥೆ, ಈ ಕಡೆ ನೀರಿನ ವ್ಯವಸ್ಥೆ ಎಲ್ಲ ಇರುವುದರಿಂದ ಇಲ್ಲಿ ಕುದಿ ಅಂತೇಳಿದರೆ ಟ್ರಯಲಿಗೆ ವರ್ಷದ 12 ತಿಂಗಳಲ್ಲಿ ನೀವು ಯಾವಾಗ ಬೇಕಾದರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ವ್ಯವಸ್ಥಾಪಕರು ಇರ್ತಾರೆ. ಇಲ್ಲಿ ಶ್ರೀಧರಾಚಾರ್ಯ ಅನ್ನೋರು ಇದ್ದಾರೆ. ಅವರಿಗೆ ಮೆಸೇಜ್ ಕೊಟ್ಟರೆ ನೀರು ಹಾಕಿ, ಕರೆಂಟ್ ಇಲ್ಲ ಇದ್ದರೆ ಡೀಸೆಲ್ನಲ್ಲಿ ಹಾಕಲಿಕ್ಕೆ ಕೂಡ ಬೇಕಾದಷ್ಟು ಅವಕಾಶ ಇದೆ. ಹಾಗಾಗಿ ಈ ಕುದಿ ಕಂಬಳ ಅಂದರೆ ಟ್ರಯಲಿಗಾಗಿ, ಅದು ತರಬೇತಿಗಾಗಿಯೇ ಇರುವಂಥದ್ದು. ನಮ್ಮ ಕಂಬಳ ಅಕಾಡೆಮಿಯ 5 ಶಿಬಿರಗಳು ಕೂಡ ಇಲ್ಲಿಯೇ ನಡೆದದ್ದು. ಕೋಣಗಳನ್ನು ಸಾಕೋದ್ರಿಂದ ಹಿಡಿದು ಓಟಗಾರರಿಗೆ ತರಬೇತಿ ಕೊಡುವಂಥ ಶಿಬಿರಗಳು ಕೂಡ ಇಲ್ಲಿಯೇ ನಡೆದದ್ದು. ಯಾಕಂದರೆ ತರಬೇತಿ ಅಂತ ಹೇಳಿದರೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಕೋಣಗಳಿಗೂ ಸಾಕೋದು ಗೊತ್ತಬೇಕು, ಆಹಾರ ಕೊಡಬೇಕು, ಮತ್ತೊಂದು ಇನ್ನೊಂದು ಎಲ್ಲವೂ ಬೇಕು. ಈ ದೃಷ್ಟಿಯಲ್ಲಿ ಈ ಕುದಿ ಕಂಬಳ ಬಹಳ ಮುಖ್ಯ. ಇಲ್ಲಿ ಮೂಡುಬಿದ್ರೆಯಲ್ಲಿ ಒಂದಾದರೆ, ಮೂಡುಬಿದ್ರೆಯಲ್ಲಿ ಒಂದು, ಮಿಯಾರ್ನಲ್ಲಿ ಒಂದು, 2 ಇಂಥ ಟ್ರ್ಯಾಕ್ಗಳಿವೆ. ಅದು ಉಡುಪಿ ಜಿಲ್ಲೆಗೆ ಸೇರಿದ್ದು ಮಿಯಾರ್ ಇದ್ದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದು ನಮ್ಮ ಮೂಡುಬಿದ್ರೆಯ ಕಂಬಳ. ಹೀಗಾಗಿ ಈ ಕುದಿ ಕಂಬಳದ ಉದ್ದೇಶ ಏನು ಅಂತ ಕೇಳಿದರೆ, ಜತೆ ಹಾಕಿದಾಗ ಟ್ರಯಲ್ ಮಾಡಲಿಕ್ಕೆ ಒಂದು ಜತೆ ಸೀನಿಯರ್ ಆಯಿತು, ಒಂದು ಜತೆ ಜೂನಿಯರ್ನಲ್ಲಿ ಉಳಿತು, ಅದಕ್ಕೊಂದು ಸೀನಿಯರ್ ಕೋಣ ಹಾಕಬೇಕು ಅಥವಾ ಜೂನಿಯರ್ ಕೋಣ ಹಾಕಬೇಕು, ತರಬೇತಿಯಲ್ಲಿ ಕೊಡಬೇಕು, ಅದಕ್ಕೆ ಬೇಕಾದ ಟ್ರ್ಯಾಕ್ ಬೇಕು. ಹಾಗಾಗಿ ಈ ಟ್ರ್ಯಾಕ್ ಇಲ್ಲಿ ಮಿಯಾರ್ನಲ್ಲಿದೆ. ಅದರ ವ್ಯವಸ್ಥೆಯು ನಿರ್ವಹಣೆಯೂ ಅಚ್ಚುಕಟ್ಟಾಗಿದೆ. ಯಾರು MLA ಆಗಿರ್ತಾರೋ ಅವರು ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಕಾರ್ಕಳ ಜೀವನದಾಸ್ ರೆಡ್ಡಿ ಅಂತ ಯಾರು ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. 20 ವರ್ಷದಿಂದ ಇದು ಈ ಹೊಸ ಟ್ರ್ಯಾಕ್ ಆಗಿ ಇಲ್ಲಿ ಲವಕುಶ ಜೋಡುಕರೆ ಕಂಬಳ ಪ್ರಾರಂಭ ಆಗಿ 20 ವರ್ಷಗಳಾಯಿತು.